ಕರಾವಳಿಯ ಉತ್ಸಾಹಿ ಯುವಕರ ನೂತನ ಉದ್ಯಮವಾಗಿರುವ ಕೋಸ್ಟಲ್ ಕ್ಯಾಮೆರಾ ರೆಂಟಲ್ಸ್ನ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿಯ ಕಾಸರಗೋಡು ಜಿಲ್ಲಾಧ್ಯಕ್ಷ ರವೀಶ್ ತಂತ್ರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯಬೇಕು. ನಮ್ಮ ಸಂಸ್ಕೃತಿ ಉಳಿಯಬೇಕಾದರೆ ನಮ್ಮ ಕಲೆ ಉಳಿಯಬೇಕು. ಆದ್ದರಿಂದ ಕಲೆ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸುವ ಮನಸ್ಸುಗಳು ಬೇಕು. ಇಂದು ಆರಂಭವಾಗಿರುವ ಕೋಸ್ಟಲ್ ಕ್ಯಾಮೆರಾ ರೆಂಟಲ್ಸ್ ಉದ್ಯಮದ ಜೊತೆಗೆ ಕಲೆಯನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿ ಶುಭ ಹಾರೈಸಿದರು. ವರ್ಷಗಳಿಂದ ನಾವೆಲ್ಲರೂ ಕೂಡ ಒಂದು ರೀತಿ ನೆಗೆಟಿವ್ ಆಗಿದ್ದೇವೆ. ಯಾಕೆಂದರೆ ಕೊರೋನಾ ನೆಗೆಟಿವ್, ನಾವು ಕಾಸರಗೋಡಿಂದ ಮಂಗಳೂರಿಗೆ ಬರಬೇಕಾದ್ರೆ RT-PCR ನೆಗೆಟಿವ್, ಈ ನೆಗೆಟಿವ್ ಚಿಂತನೆಗಳೇ ಜಾಸ್ತಿ ಆಗಿದೆ. ಯಾರಿಗೂ ಯಾವುದಕ್ಕೂ ಕೂಡ ಧೈರ್ಯ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಪ್ರಯತ್ನ ಈ ವೇದಿಕೆಯಲ್ಲಿ ಆಗ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಒಂದು ಮಾತು ಬಂತು, ಉದ್ಯೋಗ ಪುರುಷ ಲಕ್ಷಣ ಅಂತ. ಪ್ರಪಂಚ ನಮಗೆ ಬೇಕಾದನ್ನು ಕೊಡಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ಜೀವಿಸುವುದು ತಪ್ಪು. ಆ ಪ್ರಪಂಚದಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸಿಕೊಂಡು ನಾವು ಹೇಗೆ ಜೀವಿಸಬೇಕು ಎಂಬ ಪ್ರಯತ್ನವನ್ನು ಮಾಡಬೇಕು. ಅದು ನಿಜವಾಗಿರುವಂಥ ಸಂಸ್ಕಾರ. ಬಳಿಕ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ನಮ್ಮ ತುಳು ಚಿತ್ರರಂಗ ಯಾವುದೇ ಇನ್ನಿತರ ಚಿತ್ರರಂಗಗಳಿಗೆ ಕಡಿಮೆ ಇಲ್ಲ ಎನ್ನುವಂತೆ ವೇಗವಾಗಿ ಬೆಳೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವ ಪರಿಕರಗಳು ನಮ್ಮಲ್ಲೇ ದೊರಕಬೇಕು. ಆದ್ದರಿಂದ ಕೋಸ್ಟಲ್ ಕ್ಯಾಮೆರಾ ರೆಂಟಲ್ಸ್ ರವರ ಕಾರ್ಯ ಶ್ಲಾಘನೀಯ ಮತ್ತು ಹೊಸ ಉದ್ಯಮಕ್ಕೆ ಶುಭವಾಗಲಿ ಎಂದು ಹೇಳಿದರು. ಶೂಟ್ ಮಾಡುವಂಥ ಎಲ್ಲ ವಿಧಾನಗಳು ಬೆಂಗಳೂರಿಗೆ ಹೋಗಬೇಕಿತ್ತು. ಈಗ ಇಲ್ಲಿ ಮಂಗಳೂರಿನಲ್ಲೇ ಅವಕಾಶ ಮಾಡುವಂಥ ದೃಷ್ಟಿಯಲ್ಲಿ ಈ ಯುವಕರ ತಂಡ ಬಹಳ ದೊಡ್ಡ ರೀತಿಯ ಒಂದು ಕೊಡುಗೆಯನ್ನು ಕರಾವಳಿಗೆ ಕೊಡ್ತಾ ಇದೆ. ಇದರಿಂದ ಬಹಳ ಹೆಚ್ಚಿನ ಹಣವನ್ನು ಕೊಟ್ಟು ಬೆಂಗಳೂರಿಗೆ ಹೋಗಿ ಮಾಡುವಂಥ ಕಾರ್ಯವನ್ನು ಕಮ್ಮಿ ದರದಲ್ಲಿ ಮಂಗಳೂರಿಗೆ ಅವಕಾಶ ಮಾಡಿಸಿಕೊಡುವಂಥ ಒಂದು ವಿಶೇಷವಾದ ಪ್ರಯತ್ನವನ್ನು ಈ ಯುವಕರುಗಳು ಮಾಡಿದ್ದಾರೆ. ಹಾಗಾಗಿ ಅವರ ವಿಶೇಷವಾದ ಕೊಡುಗೆ, ಅವರ ವಿಶೇಷವಾದ ಪ್ರಯತ್ನ ಎಲ್ಲರ ಸಹಕಾರದೊಂದಿಗೆ ಇದು ಮುಂದಿನ ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ರೂಪುಗೊಳ್ಳಲಿ, ಯಶಸ್ವಿಯಾಗಿ ಮಂಗಳೂರಿನ ಜನತೆಗೆ ಸೇವೆಗೆ ಲಭ್ಯವಾಗಿ ಬಹಳ ದೊಡ್ಡ ರೀತಿಯ ಅವಕಾಶಗಳು ಇವರಿಗೆ ಲಭಿಸಲಿ ಅಂತೇಳುವಂಥ ವಿಶೇಷವಾದ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ, ನಮ್ಮ ಸಮಾಜ ಮತ್ತು ದೇಶ ಮುಂದುವರಿಯಬೇಕಾದರೆ ಯುವಕರು ಮುಂದೆ ಬರಬೇಕು ಮತ್ತು ಸಮಾಜದಿಂದ ಅವರಿಗೆ ಪೂರಕವಾದ ಪ್ರೋತ್ಸಾಹ ಸಿಗಬೇಕು. ಆದ್ದರಿಂದ ಕೋಸ್ಟಲ್ ಕ್ಯಾಮೆರಾ ರೆಂಟಲ್ಸ್ನ ಈ ನೂತನ ಉದ್ಯಮಕ್ಕೆ ನನ್ನ ಪ್ರೋತ್ಸಾಹ ಸದಾ ಇದೆ ಎಂದು ಹೇಳಿದರು. ಒಂದು ಹೊಸ ಪ್ರಪಂಚನೇ, ಇದೊಂದು ಸೆಪರೇಟ್ ಪ್ರಪಂಚನೇ. ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಕರಾವಳಿ ಇದೆ, ಮಲೆನಾಡಿದೆ, ಸ್ವಲ್ಪ ನಿಮಗೆ ಜಲಪಾತಗಳಿದ್ದಾವೆ, ಹಳೆಯ ಮನೆಗಳಿದ್ದಾವೆ, ಕಲೆ, ಸಂಸ್ಕೃತಿ, ಸಾಂಸ್ಕೃತಿಕ ವೇದಿಕೆಗಳು ಎಲ್ಲದರ ಒಂದು ತವರೂರು ಇವು ಮಂಗಳೂರು. ಈ ಕರಾವಳಿಯ ಪ್ರದೇಶ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದೀರಿ, ಕೋಸ್ಟಲ್ ಕ್ಯಾಮೆರಾ ರೆಂಟಲ್ಸ್ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ. ಮತ್ತು ಏನೋ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಭಾಳ ಒಂದು ಸಾಧನೆಯನ್ನು ಮಾಡಿರುವಂಥವ್ರು ಆಲ್ರೆಡಿ, ಮತ್ತು ಇನ್ನೂ ದೊಡ್ಡ ಮಟ್ಟದ ಸಾಧನೆಯಡೆಗೆ ಹೆಜ್ಜೆಯನ್ನು ಇಟ್ಟಿರುವಂಥವ್ರು. ಸೊ ಇವರಿಗೆ ಶುಭವಾಗಲಿ. ಈ ಒಂದು ಪ್ಲ್ಯಾಟ್ಫಾರ್ಮ್ ಇನ್ನೂ ಹೆಚ್ಚು ಕರಾವಳಿ ಪ್ರತಿಭೆಗಳಿಗೆ ವೇದಿಕೆ ಆಗಲಿ ಅಂತ ನಾನಾದರೂ ಭಾವಿಸ್ತಾ. ಇದೇ ವೇಳೆ ತುಳುನಾಡಿನ ಕೆಲವು ಸಾಧಕರ ಸಾಧನೆಯನ್ನ ಗುರುತಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರನ್ನ ಮನರಂಜಿಸಿತು.
ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ನಟ ಭೋಜರಾಜ್ ವಾಮಂಚೂರು, ರೂಪಿ ಶೆಟ್ಟಿ ಸೇರಿದಂತೆ ಪಮ್ಮಿ ಕೊಡಿಯಾಲ್ಪೈಲ್, ಮೋಹನ್ ಕೊಪ್ಪಲ, ಲಯನ್ ಕಿಶೋರ್ ಡಿ ಶೆಟ್ಟಿ, ವಿಜಯಕುಮಾರ್ ಕೊಡಿಯಾಲ್ಪೈಲ್, ಕೋಸ್ಟಲ್ ಕ್ಯಾಮೆರಾ ರೆಂಟರ್ಸ್ನ ಪಾಲುದಾರರಾದ ಧೀರಜ್ ನಿರ್ಮಾರ್ಕ, ರಾಜೇಶ್ ಉಡುಪಿ, ಪ್ರಜ್ವಲ್ ಶೆಟ್ಟಿ, ಲಕ್ಷ್ಮೀಶ್ ಭಟ್ ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.